ಪ್ರಪಂಚದಲ್ಲಿ ಅತಿ ಹೆಚ್ಚು ಮರ್ಸಿಮ್ಮನ್ ಹಣ್ಣು ಬೆಳೆಯುವ ಮತ್ತು ರಫ್ತು ಮಾಡುವ ದೇಶವಾಗಿದೆ ಚೀನಾ. ಭಾರತದಲ್ಲಿ ಈ ಹಣ್ಣನ್ನು ಬೆಳೆಯುತ್ತಿಲ್ಲ. ಕಣ್ಣುಗಳಿಗೆ ಅತ್ಯುತ್ತಮ ಎನ್ನಲಾದ ಈ ಹಣ್ಣು ತುಂಬಾ ಅಪರೂಪದ್ದು. ಕಿತ್ತಳೆ ಬಣ್ಣದ ಈ ಹಣ್ಣನ್ನು ನೇರ ತಿನ್ನುವರು, ಜಾಮ್, ಡೆಸರ್ಟ್ ಇತ್ಯಾದಿಗಳಲ್ಲಿ ಬಳಸುವರು. ಚೀನಾದಲ್ಲಿ 10 ಜಾತಿ ಬೆಳೆಯುತ್ತದೆ. 2000 ವರ್ಷ ಹಿಂದಿನ ಈ ಹಣ್ಣಿನ ತೋಟಗಳು ಚೀನಾದಲ್ಲಿದೆ. ಜಗತ್ತಿನ ಪರ್ಸಿಮನ್ ಹಣ್ಣು ಬೆಳೆಯ 70% ಚೀನಾದಲ್ಲೇ ಆಗುತ್ತದೆ. ಹಾಗಾಗಿ ಜಾಗತಿಕವಾಗಿ ಈ ಹಣ್ಣು ರಫ್ತು ಮಾರುಕಟ್ಟೆ 50% ಚೀನಾದ್ದಾಗಿದೆ. ಚೀನಾ 47 ಲಕ್ಷ ಟನ್ ಪರ್ಸಿಮನ್ನನ್ನು ಬೆಳೆಯುತ್ತದೆ. ತೆಂಕಣ ಕೊರಿಯಾ 3.5 ಲಕ್ಷ ಟನ್, ಜಪಾನ್ 2.3 ಲಕ್ಷ ಟನ್, ಸ್ಪೇನ್ 1.2 ಲಕ್ಷ ಟನ್, ಬ್ರೆಜಿಲ್ 55,000 ಟನ್. ಅಲ್ಪ ಪ್ರಮಾಣದಲ್ಲಿ ಬೆಳೆಯುವ ಇತರ ದೇಶಗಳು ಎಂದರೆ ಇಟಲಿ, ಇಸ್ರೇಲ್, ಟರ್ಕಿ, USA. Volkswagen Mangalore, Airport Road, Yeyadi, Mangalore. Volkswagen.